ಪ್ರಿಯ ವಿದ್ಯಾರ್ಥಿಗಳೇ, ಬೆಂಗಳೂರು ನಗರ ವಿಶ್ವವಿದ್ಯಾಲಯದ 1ನೇ ಸೆಮಿಸ್ಟರ್ BCom ಕನ್ನಡ ಪಠ್ಯದಲ್ಲಿ ಜಯಂತ್ ಕೈಕಿಣಿಯವರು ಬರೆದಿರುವಂತಹ ಕಣ್ಮರೆಯಾದ ಕಾಡು ಎನ್ನುವಂತಹ ಒಂದು ಕಥೆ ಇದೆ. ಈಗಾಗಲೇ ನಾನು ನಿಮಗೆ 7 ಭಾಗಗಳಲ್ಲಿ ಆ ಕಥೆಯ ವಿವರಣೆಯನ್ನು ನೀಡಿದ್ದೀನಿ. ಇದು 8ನೆಯ ಭಾಗ. ನಾನು ಡಾಕ್ಟರ್ DK ನಟರಾಜ್, ಕನ್ನಡ ಸಹ ಪ್ರಾಧ್ಯಾಪಕ, ಸರ್ಕಾರಿ RC ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು. ಈಗಾಗಲೇ ನಿಮಗೆ ತಿಳಿದಿರುವಂತೆ ಪುರುಳೇಕರ್ ಮತ್ತು ಯಮುನಾಬಾಯಿ ದಂಪತಿಗೆ 3 ಜನ ಮಕ್ಕಳು. ಕುಸುಮಾಳಿಗೆ ಮದುವೆಯಾಗಿದೆ. ಅದಾದಮೇಲೆ ಪೂರ್ವಿಗೆ ಮದುವೆಯಾಗುವಂಥ ಸಂದರ್ಭದಲ್ಲಿ ತನ್ನ ತಮ್ಮ ಮನೆಯನ್ನು ಬಿಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಏಕೆ ಅಂತ ಗೊತ್ತು, 20,000 ರೂಪಾಯಿ ಸಾಲ ಮಾಡಿ ಏಟು ತಿಂದು ಮನೆಯಿಂದ ಅವನನ್ನು ತಂದೆ ಪುರುಳೇಕರ್ ಹೊರಗಡೆ ಹಾಕಿದ್ದು ನಿಮಗೆ ಗೊತ್ತಿದೆ. ಅದಾದಮೇಲೆ ಕುಸುಮ ಅನೇಕ ಸಂದರ್ಭದಲ್ಲಿ ತನ್ನ ತಮ್ಮನನ್ನು ಹುಡುಕೋದಕ್ಕೆ ಪ್ರಯತ್ನ ಪಟ್ಟಳು, ಆದರೂ ಸಹಿತ ಸಿಕ್ಕಿರಲಿಲ್ಲ. ಈಗ ಇತ್ತೀಚೆಗೆ ಅವಳಿಗೆ ಗೊತ್ತಾಗುತ್ತೆ ತಮ್ಮ ಮನೆಯ 2 ರಸ್ತೆಯ ಪಕ್ಕದಲ್ಲಿಯೇ ಅವನು ಇದ್ದಾನೆ ಅಂತ. ಅವನನ್ನು ಹುಡುಕಿಕೊಂಡು ಕುಸುಮ ಅಲ್ಲಿ ತನ್ನ ತಂಗಿಯನ್ನು ಕರೆದುಕೊಂಡು ಬರ್ತಾಳೆ. ಆ ರೀತಿ ಇಬ್ಬರು ಸಹಿತ ಹೊರಡ್ತಾರೆ. ಆ ರೀತಿ ಹೊರಡುವಾಗ ದಾರಿಯಲ್ಲಿ ಚೋಟು ಇಲ್ಲದೆ ಹತ್ತಿರದಲ್ಲೇ ಇದ್ದರೂ ಸಹಿತ ಇಷ್ಟು ವರ್ಷಗಳ ಕಾಲ ತಮಗೆ ಸಿಕ್ಕಿಲ್ವಲ್ಲ, ಹಾಗಿದ್ದರೆ ಏಕೆ ಸಿಕ್ಕಿಲ್ಲ? ಒಂದು ರೀತಿಯ ಉದ್ವೇಗ ಅವಳಲ್ಲಿ ಕುಸುಮಾಳಲ್ಲಿ ಆವರಿಸ್ಕೊಳ್ಳುತ್ತೆ. ಆಗ ಕುಸುಮ ಹೇಳ್ತಾಳೆ, ಬಾ ಹೋಗಿ ನೋಡಿ ಬರೋಣ ಎಂದಾಗ ಪೂರ್ವಿ ಅವಳ ತಂಗಿ ಒಂದು ಬಗೆಯ ಮಂಕು ಆವರಿಸ್ಕೊಳ್ಳುತ್ತೆ. ಅವನು ಇಲ್ಲೇ ಇದ್ದಾನ, ಆಗಿದ್ದರೆ ಆಯಿತು ಅಂತಂದ್ಬಿಟ್ಟು ಅವಳು ಎದ್ದು ನಿಂತ್ಕೊಳ್ತಾಳೆ. ಅವಳ ಒಂದು ಸರ ಇರುತ್ತಲ್ಲ, ಮಾಂಗಲ್ಯದ ಸರ, ಆ ಮಾಂಗಲ್ಯದ ಸರ ಸಂಪೂರ್ಣವಾಗಿ ಹೊಳಪುಗೆಟ್ಟಿರುತ್ತದೆ. ಆದರೆ ಅದು ಕ್ಲೀನಾಗಿರೋದಿಲ್ಲ. ಜೊತೆಗೆ ಅನೇಕ ಸೇಫ್ಟಿ ಪಿನ್ಗಳನ್ನು ಅದಕ್ಕೆ ತಗಲಾಕ್ಕೊಂಡಿರ್ತಾಳೆ. ಇದನ್ನು ನೋಡಿದಾಗ ಕುಸುಮಾಳಿಗೆ ಬೇಜಾರಾಗುತ್ತೆ. ಅಂದರೆ ಶ್ರೀಮಂತಿಕೆ ಬೇರೆ, ಆದರೆ ನಾವು ಬದುಕುವಂತಹ ರೀತಿ ಬೇರೆ. ಇರುವಂಥ ವಸ್ತುಗಳನ್ನೇ ಸ್ವಚ್ಛವಾಗಿ ಇಟ್ಕೊಳ್ಳುವುದು ಸಹಿತ ಒಂದು ರೀತಿಯ ಮಾನಸಿಕ ಶ್ರೀಮಂತಿಕೆ, ಅದಿರಬೇಕಾಗತ್ತೆ. ಆದರೆ ಪೂರ್ವಿಯಲ್ಲಿ ಅದು ಇರಲಿಲ್ಲ. ಅದಾದಮೇಲೆ ಇಬ್ಬರು ಸಹಿತ ಹೊರಡ್ತಾರೆ. ಅಲ್ಲಿ ಲೋಹದ ತಗಡುಗಳನ್ನು ಮಾರಾಟ ಮಾಡುವಂತಹ ಮಳಿಗೆಗಳ ನಡುವೆ ಇಬ್ಬರು ಸಹಿತ ತಮ್ಮನನ್ನು ಹುಡುಕೊಂಡು ಹೋಗ್ತಾರೆ. ಹಿಂದಿನ ಒಂದು ಕಾಲದಲ್ಲಿ ಜೀವಂತವಾಗಿದ್ದ ಅನೇಕ ಔಷಧಿ ಕಾರ್ಖಾನೆಗಳೆಲ್ಲವೂ ಸಹಿತ ಹಾಳು ಸುರಿತಾ ಇರುತ್ತೆ. ಮತ್ತು ಅಂತಹ ಕಾರ್ಖಾನೆಗಳನ್ನು ಅನೇಕ ಬಿಲ್ಡರ್ಗಳು ಕೊಂಡ್ಕೊಂಡಿರ್ತಾರೆ. ಅಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಾಣ ಮಾಡುವುದರ ಕುರಿತು ಜಾಹೀರಾತಿನ ಬೋರ್ಡ್ಗಳನ್ನು ಹಾಕಿರ್ತಾರೆ. ಅಂತಹ ಒಂದು ಹಳೆಯ ಕಾರ್ಖಾನೆಗಳ ಎದುರುಗಡೆ ಸೆಕ್ಯೂರಿಟಿ ಗಾರ್ಡ್ಗಳು ಕೂತ್ಕೊಂಡಿರುವುದನ್ನು ನೋಡ್ತಾರೆ ಅವರು. ಸೊ ಅನೇಕ ಸಂಸಾರಗಳನ್ನು ಪೋಷಿಸಿದಂತಹ ಕಾರ್ಖಾನೆಗಳು ಇವತ್ತು ಅನಾಥವಾಗಿ ಇರುವುದನ್ನು ಅವರಿಬ್ಬರು ಸಹಿತ ನೋಡ್ಕೊಂಡು ಹಾಗೆ ಮುಂದುವರಿಸ್ತಾ ಹೋಗ್ತಾರೆ. ಅನೇಕ ಕಾರ್ಖಾನೆಗಳು ಈಗಾಗಲೇ ನಾಶ ಆಗೋಗ್ಬಿಟ್ಟಿದೆ. ನಮ್ಮ ದೇಶದಲ್ಲಿ ಅಲ್ಲ, ಅನೇಕ ದೇಶಗಳಲ್ಲಿ ಇಂತಹ ಪರಿಸ್ಥಿತಿ ಆಗಿದೆ. ಅದು ಹಾಗೆ ಇಲ್ಲಿ ಸಹಿತ ಹಾಗೆ ಹೋಗ್ತಾರೆ ಅವರು. ಈ ರೀತಿ ಮದುವೆಯಾದ ನಂತರ ಇಬ್ಬರು ಸಹಿತ ಅಕ್ಕ ತಂಗಿಯರು ಒಟ್ಟಾಗಿ ಬಂದದ್ದೇ ಇರಲಿಲ್ಲ. ಆದರೆ ಈ ದಿನ ಅವರಿಬ್ಬರು ಸಹಿತ ಒಟ್ಟಾಗಿ ಬರ್ತಾ ಇರ್ತಾರೆ. ಕುಸುಮಾಳ ಎದೆ ಕಂಪಿಸ್ತಾರೆ, ಎದೆ ಡವಡವ ಅಂತ ಹೊಡ್ಕೊಳ್ತಾ ಇರುತ್ತೆ. ದೂರ ನಡೆದುಕೊಂಡು ಹೋದಷ್ಟು ಸಹಿತ ಅವಳ ವೇಗ ಕಡಿಮೆ ಆಗ್ತಾ ಇರುತ್ತೆ. ಹೇಗೆ ಅವನು ಸಿಕ್ಕಿದ್ರೆ ಹೇಗೆ ಅವನನ್ನು ಎದುರಿಸುವುದು ಇಂಥದ್ದು. ಹಾಗೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಬಿಸಿಲು ಜಾಸ್ತಿ ಇರುತ್ತೆ. ಪೂರ್ವಿ ಏನು ಮಾಡ್ತಾಳೆ, ಇಲ್ಲ ಶರಬತ್ತಿನ ಅಂಗಡಿ ಇದೆಯಲ್ಲ, ಶರಬತ್ತು ಕೊಡಿಸೋಣ ಅಂತಂದಾಗ ಕುಸುಮ ಬೇಡ ಅನ್ನೋದಿಲ್ಲ. ಸೊ ಅವನೇನು ಮಾಡ್ತಾನೆ ಅಂತಂತಂದರೆ ಶರಬತ್ತು ಮಾರುವಂಥವನು 2 ಗ್ಲಾಸ್ ಶರಬತ್ತನ್ನು ತುಂಬಿಸ್ಕೊಡ್ತಾನೆ. ಆ ಸಂದರ್ಭದಲ್ಲಿ ಕುಸುಮ ಏನು ಮಾಡ್ತಾಳೆ ಅಂತಂದರೆ ದುಡ್ಡನ್ನು ಕೊಡೋಕ್ಕೆ ಹೋಗ್ತಾಳೆ. ಆದರೆ ಅವಳ ಕೈಯನ್ನು ಗಟ್ಟಿಯಾಗಿ ಇಟ್ಕೊಂಡ್ಬಿಡ್ತಾಳೆ ಪೂರ್ವಿ. ತಾನು ಅರ್ಧ ಕುಡಿದಿರ್ತಾಳಲ್ಲ ಆ ಗ್ಲಾಸನ್ನು ಗಾಡಿಯ ಮೇಲೆ ಇಟ್ಬಿಟ್ಟು ಅವಳು ಹೇಳ್ತಾಳೆ, ದುಡ್ಡು ಕೊಡೋಕ್ಕೆ ಹೋಗ್ತಾಳೆ. ಆದರೆ ಸುಮ್ಮನೆ ಕೊಟ್ಟರೆ ಏನೂ ತೊಂದರೆ ಇರಲಿಲ್ಲ. ಅದಕ್ಕೆ ಅವಳು ಹೇಳ್ತಾಳೆ ಕುಸುಮಾಳಿಗೆ, ನಾನು ಕೂಡ ಕಮಾಯಿ ಮಾಡುತ್ತೇನೆ, ಬುಕ್ ಬೈಂಡಿಂಗ್ ಮನೆಗೂ ತಂದು ಮಾಡುತ್ತೇನೆ, ನೀನು ಮಾತ್ರ ಗಳಿಸುವವಳು ಎಂಬ ದಾದಾಗಿರಿ ಬೇಡ ಅಂತ. ವಾಸ್ತವವಾಗಿ ಕುಸುಮ ಒಳ್ಳೆಯವಳಿಲ್ಲಿ. ಆದರೆ ಅವಳ ಮೇಲೆ ದಾದಾಗಿರಿ ಮಾಡುವಂತಹ ಪೂರ್ವಿ ಕುಸುಮಾಳನ್ನೇ ನೀನು ದಾದಾಗಿರಿ ಮಾಡ್ತಾಯಿದ್ದೀಯ ಅಂತ ಹೇಳ್ತಾಳೆ. ನಾನು ದುಡ್ಡು ಸಂಪಾದನೆ ಮಾಡ್ತೀನಿ, ನೀನೊಬ್ಬಳೇ ಅಲ್ಲ, ಬುಕ್ ಬೈಂಡಿಂಗನ್ನು ಮಾಡ್ತೀನಿ, ಹಣವನ್ನು ಸಂಪಾದನೆ ಮಾಡ್ತೀನಿ. ಏನು ಸಮಾಚಾರ? ಈ ಸಾರ್ತಿ ಸಂಕ್ರಾಂತಿಗೆ ತಾಯಿಗೆ ಸೀರೆಯನ್ನು ತಂದುಕೊಡ್ಲಿಲ್ಲ, ಯಮುನಾಬಾಯಿಗೆ ಸೀರೆನೇ ತಂದುಕೊಡ್ಲಿಲ್ಲ. ನಾನಲ್ಲ ಇದು ಹೇಳ್ತಾ ಇರೋದು, ಅಮ್ಮನೇ ಹೇಳಿದ್ದು. ಬಹುಶಃ ಈ ಸಾರ್ತಿ ಕುಸುಮ ಮರ್ತಿರಬೇಕು ಸೀರೆ ತರೋದನ್ನು ಅಂತ. ನಾನು ಹೇಳಿದೆ ಅಂತ ಅಮ್ಮನ ಹತ್ರ ಹೇಳಕ್ಕೆ ಹೋಗ್ಬೇಡ.
ಒಟ್ಟಿನಲ್ಲಿ ಅವಳು ಹೇಳ್ತಾ ಇದ್ಲು ಅಂತ. ಏನು ಇತ್ತೀಚೆಗೆ ನೀನು ಕಾಂತಿವೀದಿ ಎನ್ನುವಂತಹ ಬಡಾವಣೆಯಲ್ಲಿ ಫ್ಲ್ಯಾಟ್ ಬೇರೆ ಬುಕ್ ಮಾಡಿದೀಯಂತೆ, ಟೂ ರೂಮ್ ಕಿಚನ್ನ ಹೋದೆ, 2 ಬೆಡ್ರೂಮ್ ಹೌಸ್ ಅಂತೆ, ನನಗೆ ಹೇಳಲೇ ಇಲ್ಲ. ಅಲ್ಲ, ನೀವಿರೋದೇ ಗಂಡ ಹೆಂಡತಿ ಇಬ್ಬರು, ಮಕ್ಕಳಂತೂ ಇಲ್ಲವೇ ಇಲ್ಲ ನಿಮಗೆ, 2 ಬೆಡ್ರೂಮ್ ಏನಕ್ಕೆ ಬೇಕು? ಸಿಂಗಲ್ ರೂಮ್ ಮನೆ ಆಗಿದ್ದರೆ ಸಾಕಾಗ್ತಾ ಇರಲಿಲ್ವಾ? ಏನೇ ಆಗಲಿ ನಿನ್ನ ದುಡ್ಡು ನಿನ್ನ ಮನೆ, ನನಗೇನಾಗಬೇಕು ಅಂತ ಅಂದ್ಬಿಟ್ಟು ಅವಳನ್ನು ತುಂಬ ವ್ಯಂಗ್ಯವಾಗಿ ಅವಳನ್ನು ನೋಡಿ ಮಾತಾಡ್ತಾಳೆ. ಇದು ಕೆಲವು ಸಾರ್ತಿ ಹಣ ಇರುವಂಥವರಲ್ಲಿ ಇರುವಂತಹ ಒಂದು ಸಭ್ಯತೆ ಅಥವಾ ಒಂದು ರೀತಿಯ ಘನತೆ, ಹಣ ಇಲ್ಲದಂತಹ ವ್ಯಕ್ತಿಗಳು ಆ ರೀತಿ ವರ್ತನೆ ಮಾಡೋದಿಲ್ಲ. ತುಂಬ ಬಾಯಿಗೆ ಬಂದಂತೆ ಮಾತಾಡೋದು, ವ್ಯಂಗ್ಯವಾಗಿ ಮಾತಾಡೋದು, ಚುಚ್ಚಿ ಮಾತಾಡ್ತಾರೆ ಅದೇ ರೀತಿ ಇಲ್ಲಿ ಪೂರ್ವಿ ತನ್ನ ಅಕ್ಕನ ವಿಷಯದಲ್ಲಿ ಆಕೆ ಒಳ್ಳೆಯವರಾದರೂ ಸಹಿತ ಸಹಿಸಿಕೊಳ್ಳುವಂಥ ಮನೋಭಾವ ಇಲ್ಲ, ಒಂದು ರೀತಿಯ ಅಸಹನೆ. ಇದನ್ನು ನಾವು ಏನಂತ ಕರಿತೀವಿ? ಜಲಸಿ ಅಂತ ಕರಿತೀವಿ, ಅಥವಾ ಅಸೂಯೆ ಅಂತ ಕರಿತೀವಿ. ಆ ಅಸೂಯೆಯಿಂದ ಈ ರೀತಿ ಅವಳನ್ನು ಕಿಚಾಯಿಸುವಂಥ ಮಾತುಗಳನ್ನು ಇಲ್ಲಿ ಪೂರ್ವಿ ಕುಸುಮಾಳ ಬಗ್ಗೆ ಮಾತಾಡ್ತಾಳೆ. ಅದಕ್ಕೆ ಇವಳು ಮಾತನಾಡಿದ್ದಂತಹ ಮಾತುಗಳನ್ನು ಕೇಳಿದಂಥ ಕುಸುಮ ಹೇಳ್ತಾಳೆ, ಚೋಟು ಅಕಸ್ಮಾತ್ ಸಿಕ್ಕಿದ್ರೆ ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದೆಲ್ಲ ಈ ರೀತಿ ಮಾತಾಡೋಕ್ಕೆ ಹೋಗಬೇಡ. ಈ ರೀತಿ ಮಾತಾಡಿದ್ರೆ ಸಂಬಂಧ ಈಗಾಗಲೇ ಹಾಳಾಗೋಗಿದೆ, ಮತ್ತಷ್ಟು ಹಾಳಾಗೋದಕ್ಕೆ ಅವಕಾಶ ಆಗುತ್ತದೆ, ನೀನೇನು ಮಾತಾಡಬೇಡ ಅಂತ ಹೇಳ್ತಾರೆ. ಅಲ್ಲ ನೀನು, ಅದಕ್ಕೆ ಅವಳು ಹೇಳ್ತಾಳೆ ಪೂರ್ವಿ, ಅರೆ ಅವನು ಅಷ್ಟು ಬೇಗ ಸಿಕ್ಬಿಡ್ತಾನೆ, ಏನು ಈಗ ಸಿಕ್ಬಿಟ್ನೇನೋ ಅನ್ನಂಗೆ ಮಾತಾಡ್ತಿದೆಯಲ್ಲ ಮಾರೈತಿ. ಇಲ್ಲ, ಅವನು ಸಿಕ್ಕಿದ ತಕ್ಷಣ ನನಗೊಂದು ಕಲರ್ ಟಿ ವಿ ಕೊಡಿಸು, ಯಾಕೆಂದರೆ ನೀನು ಮದುವೆಗೆ ಬಂದಿಲ್ಲ, ಕೊಡಿಸು ಅಂತಂದ್ಬಿಟ್ಟು ನಾನು ಕೇಳೋದಿಲ್ಲ ಬಿಡು ಅಂತಂದ್ಬಿಟ್ಟು ಹೇಳ್ತಾಳೆ. ಇದು ಸಹಿತ ಒಂದು ರೀತಿಯ ಉಡಾಫೆಯ ಮಾತುಗಳನ್ನು ಆಡ್ತಾಳೆ ಅವಳು. ಅಕಸ್ಮಾತ್ ಏನಾದರೂ ಸಹಿತ ನಾನು ಸುಮ್ಮನೆ ಇರ್ತೀನಿ ಅಂತ ಹೇಳ್ತಾಳೆ. ಅಕಸ್ಮಾತ್ ಅವನೇನು ಟಿ ವಿ ಕೊಡಿಸಿದ್ರೆ ನಿನಗೇನು ಹೇಳು, ನಾನು ಇಸ್ಕೊಳ್ತೀನಿ. ಇಲ್ಲ ಬೇಡ ಬಿಡು, ನನಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿಯನ್ನೇ ನಾನು ನೋಡ್ತೀನಿ ಅಂತ ಜೋರಾಗಿ ಎದುರಿಸರು ಬಿಡ್ತಾ ಅವಳು ನಡ್ಕೊಂಡು ಹೋಗ್ತಾಳೆ. ಸೊ ಹಾಗೂ ಹೀಗೂ ಅಲ್ಲಿ ಹೋಗ್ತಾರೆ. ಕಾಮಾನಿ ಸ್ಟ್ರೀಟ್ ಎನ್ನುವಂಥ ಜಾಗಕ್ಕೆ ಅಲ್ಲಿಗೆ ಬಂದು ದೂರದಲ್ಲಿ ನಿಂತ್ಕೊಳ್ತಾರೆ, ಕಪಾಲಿ ಸ್ಟಾಪ್ನಲ್ಲಿ ನಿಂತ್ಕೊಳ್ತಾರೆ. ಆಗ ಅಲ್ಲಿ ಕುಸುಮ ಹೇಳ್ತಾಳೆ, ನೋಡು ಅಲ್ಲಿ ಒಂದು ಪಾನ್ ಶಾಪ್ ತೋರುತ್ತಿದೆಯಲ್ಲ, ಅದೇ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಆ ಪಾನ್ ಶಾಪು ಅವನದ್ದೇ. ಒಳಗಡೆ ಕೂತ್ಕೊಂಡಿರುವವನು ಯಾರು ಅಂತ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ, ಯಾಕೆಂದರೆ ಅನೇಕ ಜನ ಸಿಗರೇಟನ್ನು ಕೊಂಡ್ಕೊಳ್ತಾ ಇದ್ದಾರೆ. ಅವರು ಹೋಗಲಿ, ಅದಕ್ಕೆ ಇರಲಿ ಬಿಡು, ಅವರೇನು ಮಾಡ್ತಾರೆ, ಹೋಗೋಣ ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಹೋಗೋಣ ಅಂತಂದಾಗ ಕುಸುಮ, ನೀನು ಹೋಗು, ಅಲ್ಲಿ ಆ ಗ್ಲಾಸಿನ ಅಂಗಡಿಯ ಪಕ್ಕದಿಂದ ಸಮೀಪ ಕಾಣುತ್ತದೆ, ಅಲ್ಲಿಂದ ನೋಡಿ ಹೇಳು. ನೀನು ಫಸ್ಟ್ ಹೋಗು, ಅಲ್ಲಿ ಅವನು ಇದ್ದಾನೆ ಅಂತಂದರೆ ಅವಾಗ ಕರಿ, ನಾನು ಬರ್ತೀನಿ, ನಾನೇನು ಬರಲ್ಲ, ನೀನು ಹೋಗು ಅಂತ. ಸೊ ತನ್ನ ತಮ್ಮ ಸಿಗಬಹುದಾದಂಥ ಸಂದರ್ಭ ಇದ್ದರೂ ಸಹಿತ ಇವಳು ಸಂಬಂಧಕ್ಕೆ ಮಹತ್ವವನ್ನು ಕೊಡದೆ ಅವನಿಂದ ದೂರ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇರುವುದನ್ನು ನಾವಿಲ್ಲಿ ನೋಡ್ಬೋದು. ಅದಕ್ಕೆ ಇಲ್ಲಿ ಕುಸುಮಾಳಿಗೆ ಬೇಜಾರಾಗುತ್ತೆ. ಅಂದರೆ ಬಹಳ ವರ್ಷಗಳ ನಂತರ ತನ್ನ ತಮ್ಮನನ್ನು ನೋಡೋಕೆ ಹೋಗ್ತಾಯಿದ್ರು ಸಹಿತ ಯಾಕೆ ಈ ರೀತಿ ವರ್ತಿಸ್ತಾರೆ ಜನರು? ಅನೇಕ ಜನರು ಇದೇ ರೀತಿಯಲ್ಲಿ ವರ್ತಿಸುವುದನ್ನು ನಾವು ನೋಡ್ಬೋದು. ಕೈಯಲ್ಲಾಗಲಿಲ್ಲ ಅಂತಂದ್ರೂ ಸಹಿತ ಇನ್ನೊಬ್ಬರನ್ನು ಹೀಯಾಳಿಸುವುದನ್ನು ಅಥವಾ ತುಚ್ಛವಾಗಿ ನೋಡುವುದನ್ನು ಅಥವಾ ವ್ಯಂಗ್ಯವಾಗಿ ಮಾತನಾಡುವಂಥ ಜನಗಳನ್ನು ನಾವು ನೋಡ್ಬೋದು. ಆ ರೀತಿ ಮಾತನಾಡುವುದೇ ಇವತ್ತಿನ ಒಂದು ಜೀವನ ಶೈಲಿ ಆಗಿಬಿಟ್ಟಿದೆಯೇನೋ ಅಂತ ಅಂದ್ಬಿಟ್ಟು ನಮ್ಗನ್ಸುತ್ತೆ. ಈ ಆಧುನಿಕ ಜೀವನ ಶೈಲಿ ಅಥವಾ ಜಾಗತೀಕರಣದಲ್ಲಿ ಇದು ಮತ್ತಷ್ಟು ಜಾಸ್ತಿ ಆಗ್ತಾಯಿದೆ. ಒಬ್ಬರನ್ನು ಕೀಳಾಗಿ ನೋಡುವಂಥದ್ದು, ಕೀಳಾಗಿ ಮಾತನಾಡುವಂಥದ್ದು, ತುಚ್ಛವಾಗಿ ಮಾತನಾಡೋದು ಜಾಸ್ತಿ ಆಗ್ತಾಯಿದೆ. ಅದನ್ನೇ ಇಲ್ಲಿ ಪೂರ್ವಿಯೂ ಸಹಿತ ಮಾಡಿರುವುದನ್ನು ಈ ಭಾಗದಲ್ಲಿ ನಾವು ನೋಡ್ಬೋದು. ಸೊ ಮುಂದೆ ಅಲ್ಲಿಗೆ ಹೋಗ್ತಾರಲ್ಲ, ಹೋದ್ಮೇಲೆ ಏನಾಗುತ್ತೆ? ಹಾಗಿದ್ದರೆ ನಾವು ಮುಂದಿನ ಒಂದು ಭಾಗದಲ್ಲಿ ಅದನ್ನು ನೋಡೋಣ. ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.